ಎಸ್, ದುಬೈ ಏರ್ಲಿಫ್ಟ್ನ ಆಘಾತ ಉಡುಪಿ ಜಿಲ್ಲೆಗೂ ಕೂಡ ತಟ್ಟಿದೆ ಎನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ಉಡುಪಿ ಜಿಲ್ಲೆಯಲ್ಲೂ ಕೂಡ 5 ಈಗ ಸೋಂಕಿಗೆ ತುತ್ತಾಗಿದ್ದಾರೆ. 5 ಕೂಡ ದುಬೈನಿಂದ ವಾಪಸ್ ಆಗಿರುವಂತವರು. ಏನು ಉಡುಪಿ ಈಗ ಗ್ರೀನ್ ಝೋನ್ ನಲ್ಲಿ ಗುರುತಿಸಿಕೊಂಡಿತ್ತು. ಅನೇಕ ಚಟುವಟಿಕೆಗಳು ಅಲ್ಲಿ ಮತ್ತೆ ಕಾರ್ಯಾರಂಭವನ್ನ ಕೂಡ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ದುಬೈನಿಂದ ಬಂದಿರುವಂತಹ 5 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿರುವಂತಹ ವಿಚಾರಗಳು ಉಡುಪಿ ಜಿಲ್ಲೆಯ ಮೇಲೆ ಮುಂದಕ್ಕೆ ಏನು ಪರಿಣಾಮಗಳನ್ನು ಉಂಟು ಮಾಡಬಹುದು ಎನ್ನುವಂತಹ ಚರ್ಚೆಯನ್ನ ಕೂಡ ಹುಟ್ಟು ಹಾಕಿದೆ. ಒಟ್ಟು 5 ಮಂದಿಯಲ್ಲಿ ಈಗ ಪಾಸಿಟಿವ್ ಕಂಡು ಬಂದಿರುವಂತದ್ದು. ಅಂದ್ರೆ ಪೇಷಂಟ್ ನಂಬರ್ 1028 52 ವರ್ಷದ ಗಂಡು, ಪೇಷಂಟ್ ನಂಬರ್ 1029 31 ವರ್ಷದ ಪುರುಷ, ಪೇಷಂಟ್ ನಂಬರ್ 1030 33 ವರ್ಷದ ಮಹಿಳೆ, ಪೇಷಂಟ್ ನಂಬರ್ 1031 38 ವರ್ಷದ ಮಹಿಳೆ, ಅದೇ ರೀತಿ ಪೇಷಂಟ್ ನಂಬರ್ 1032 37 ವರ್ಷದ ಪುರುಷನಲ್ಲಿ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಎಲ್ಲರೂ ಕೂಡ ದುಬೈನಿಂದ ಉಡುಪಿ ಜಿಲ್ಲೆಗೆ ಆಗಮಿಸಿದವರು. ದುಬೈನಿಂದ ಉಡುಪಿಗೆ ಒಟ್ಟು 52 ಜನರು ಬಂದಿದ್ರು. ಅಂದ್ರೆ ಮೇ 12ರಂದು ಮಂಗಳೂರಿಗೆ ಬಂದಿರುವಂತಹ ವಿಮಾನದ ಮೂಲಕ 3 ಜಿಲ್ಲೆಗಳ ಒಟ್ಟು 170ಕ್ಕೂ ಅಧಿಕ ಮಂದಿ ಬಂದಿದ್ರು. ಅದರಲ್ಲಿ ದುಬೈನಿಂದ ಉಡುಪಿಗೆ ಬಂದವರ ಸಂಖ್ಯೆ 52. ಮಂಗಳೂರು ವಿಮಾನ ನಿಲ್ದಾಣದ ಮೂಲಕ ಸೋಂಕಿತರು ಬಂದಿದ್ರು. ಎಲ್ಲರ ಗಂಟಲ ದ್ರವದ ಮಾದರಿಯನ್ನ ಸಂಗ್ರಹ ಮಾಡಿ ಮಂಗಳೂರಿನ ಕೋವಿಡ್-19 ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಇನ್ನು ಬಂದಿರುವಂತವರನ್ನ ಉಡುಪಿಯ ವಿವಿಧ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಉಡುಪಿಯ ಇದೀಗ ಕೋವಿಡ್ ಆಸ್ಪತ್ರೆಗೆ ಕ್ವಾರಂಟೈನ್ ಆಗಿದ್ದ ಸೋಂಕಿತರನ್ನ ಉಡುಪಿಯ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಇದೀಗ ಜಿಲ್ಲಾಡಳಿತದಿಂದ ಆಗ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ಗಳು ಸಿಗ್ತಾ ಇದೆ. ಎಸ್, ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಸಂತೋಷ್. ಹಲೋ ಸಂತೋಷ್. ಹಲೋ. ಎಸ್, ಅಂದ್ರೆ 47 ದಿನಗಳ ಬಳಿಕ ಉಡುಪಿಗೆ ಎದುರಾಗಿರುವಂತಹ ಆಘಾತ ಏನಿದೆ, ಹೆಚ್ಚಿನ ಡೀಟೇಲ್ಸ್ ಅಂತ? ಹೌದು, ಈಗಾಗಲೇ ಏನು ಗ್ರೀನ್ ಝೋನ್ ನಲ್ಲಿ ಉಡುಪಿ ಜಿಲ್ಲೆ ಇರುವಂತದ್ದು. ಆದ್ರೆ ಸುಮಾರು 47 ದಿನಗಳ ಬಳಿಕ ಏನು ಇಲ್ಲಿ ಕೊರೋನಾ ಮೊದಲು 3 ಪಾಸಿಟಿವ್ ಪತ್ತೆ ಆದ ನಂತರ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು ಮತ್ತು ಯಾವುದೇ ರೀತಿ ಸಾರ್ವಜನಿಕರಲ್ಲಿ ಒಂದು ಕೊರೋನಾ ಹಬ್ಬದಂತೆ ಒಂದು ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಇದೀಗ ದುಬೈನಿಂದ ಏರ್ಲಿಫ್ಟ್ ಆದ ನಂತರ ಈ ಒಂದು ಉಡುಪಿಯಲ್ಲಿ 47 ದಿನಗಳ ಬಳಿಕ ಒಂದು ಕೊರೋನಾ ಪಾಸಿಟಿವ್ ಪತ್ತೆಯಾಗಿರುವಂತ ಒಟ್ಟು 5 ಮಂದಿಯಲ್ಲಿ ಈಗ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಏನು ಮೊನ್ನೆ ಅಷ್ಟೇ ಈ ಒಂದು ವಿಮಾನ ಇಲ್ಲಿ ಮೇ 13ರಂದು ದುಬೈನಿಂದ ಉಡುಪಿಗೆ ಒಟ್ಟು 49 ಜನ ವಾಪಸ್ಸಾಗಿದ್ರು. ಅದರಲ್ಲಿ 47 ಮಂದಿಯ ಏನು ಗಂಟಲ ದ್ರವವನ್ನ ವರದಿಯಾಗಿ ಕಳಿಸಲಾಗಿತ್ತು. ಅದರಲ್ಲಿ 47 ಮಂದಿಯದ್ದು ಈಗಾಗಲೇ ಬಂದಿದೆ, ಮತ್ತೆ ಇಬ್ಬರದ್ದು ಬರ್ಲಿಕ್ಕೆ ಬಾಕಿ ಇರುವಂತದ್ದು. ಅದರಲ್ಲಿ ಅಷ್ಟು ಮಂದಿಯಲ್ಲಿ 5 ಮಂದಿಗೆ ಈಗ ಕೊರೋನಾ ಪಾಸಿಟಿವ್ ಬಂದಿದೆ. ಈಗಾಗಲೇ ಅವರಿಗೆ ಸೋಂಕಿತರಿಗೆ ಕೋವಿಡ್ ಆಸ್ಪತ್ರೆ ಏನು TMA ಆಸ್ಪತ್ರೆ ಇದೆ, ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಂದ ಬಳಿಕ ಡೈರೆಕ್ಟ್ ಅವರಿಗೆ ಹೋಟೆಲ್ ಮತ್ತು ಸರ್ಕಾರಿ ಕ್ವಾರಂಟೈನ್ ನಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಮುನ್ನೆಚ್ಚರಿಕೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿತ್ತು. ಆದ್ರಿಂದ ಅವರಿಗೆ ಈ ಒಂದು ರಿಪೋರ್ಟ್ ಬಂದ ಬಳಿಕ ತಕ್ಷಣ ಅವರನ್ನ ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಎಸ್, ಅಂದ್ರೆ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಇವರ ವ್ಯವಸ್ಥೆಗಳು ಹೇಗಿತ್ತು? ಅಂದ್ರೆ ಪ್ರತ್ಯೇಕವಾಗಿ ವ್ಯವಸ್ಥೆಗಳನ್ನ ಮಾಡಲಾಗಿತ್ತ ಅಥವಾ ಒಂದು ಕೊಠಡಿಯಲ್ಲಿ ಇಂತಿಷ್ಟು ಜನ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಇರಿಸಲಾಗಿತ್ತಾ, ಹೇಗೆ ಅನ್ನುವಂತ ಸಂತೋಷ್, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ? ಗೌತಮ್, ಈಗ ಕ್ವಾರಂಟೈನ್ ಕೇಂದ್ರಗಳು ಅಂತ ಹೇಗೆ ಅಂತ ಹೇಳಿದ್ರೆ ಅದಕ್ಕೂ ಇಷ್ಟ ಡಿಸ್ಟೆನ್ಸ್ ಅಂತ ಇರ್ತದೆ ಮತ್ತು ಮನೆಯವರು ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡ್ಲಿಕ್ಕಿಲ್ಲ. ಅಂದ್ರೆ ಅವರು ಈಗ ಡೈರೆಕ್ಟ್ ಸರ್ಕಾರಿ ಕ್ವಾರಂಟೈನ್ ಆದ್ಮೇಲೆ ಅವರ ಸಂಬಂಧಿಕರಾಗ್ಲಿ ಅಥವಾ ಮನೆಯವರಾಗ್ಲಿ ಯಾರು ಕೂಡ ಅವರನ್ನ ಸಂಪರ್ಕಕ್ಕೆ ಬರಬಾರ್ದು ಮತ್ತು ಅವರನ್ನ ಆ ಒಂದು ಏನು ಕ್ವಾರಂಟೈನ್ ಕೇಂದ್ರಗಳಿಗೆ ಯಾವುದೇ ಕಾರಣಕ್ಕಾಗಿ ಅಲೌ ಮಾಡುದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಒಂದೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು ಮತ್ತು ಏನು ಹೋಟೆಲ್ಗಳಲ್ಲಿ ಇವರು ಉಳಿದುಕೊಳ್ತಾರೆ, ಹೋಟೆಲ್ಗಳಲ್ಲೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತೇವೆ. ಅಂದ್ರೆ ಒಂದು ರೂಮ್ ಒಂದು ಕಡೆ ಆದ್ರೆ ಇನ್ನೊಂದು ರೂಮ್ ಇನ್ನೊಂದು ಕಡೆ, ಹಾಗೆ ಡಿಸ್ಟೆನ್ಸ್ ಗಳನ್ನ ಕೂಡ ಮೇಂಟೈನ್ ಮಾಡಲಾಗಿತ್ತು. ಮತ್ತೆ ಆಶಾ ಕಾರ್ಯಕರ್ತರು, ಡಾಕ್ಟರ್ಗಳೇ ಇವರ ಏನು ಅವರಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸೂಕ್ತವಾದಂತಹ ಏನು ಅಗತ್ಯ ವಸ್ತುಗಳನ್ನ ಪೂರೈಸ್ತೀವಿ. ಅದು ಬಿಟ್ರೆ ಹೊರಗಡೆಯಿಂದ ಯಾವುದೇ ರೀತಿಯಂತಹ ಫುಡ್ಗಳು ಬೇರೆ ಯಾರು ಕುಟುಂಬದವರು ಕೊಡ್ಲಿಕ್ಕೆ ಇರಲಿಲ್ಲ. ಈ ಎಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಆದ್ರಿಂದ ಜಿಲ್ಲಾಧಿಕಾರಿಗಳು ಈಗ ಸ್ಪಷ್ಟಪಡಿಸಿದ್ದಾರೆ, ಜನರು ಯಾವುದೇ ರೀತಿಯಂತಹ ಆತಂಕ ಪಡಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಅವರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಪಬ್ಲಿಕ್ ಆಗಿ ಯಾರು ಅವರನ್ನ ಸಂಪರ್ಕ ಮಾಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತಹ ಭಯ ಪಡಬೇಕಾಗಿಲ್ಲ ಎನ್ನುವಂತ ಹೇಳಿದ್ದಾರೆ. ಆದ್ರೂ ಕೂಡ ಉಡುಪಿ ಜಿಲ್ಲೆ ಏನು ಗ್ರೀನ್ ಝೋನ್ ನಲ್ಲಿತ್ತು, ಎಲ್ಲ ಆರ್ಥಿಕ ಚಟುವಟಿಕೆಗಳು ಆರಂಭ ಆಗಿತ್ತು. ಇನ್ನು ಮುಂದೆ ಯಾವ ರೀತಿ ಇನ್ನಷ್ಟು ಕೇಸುಗಳು ಬಂದ್ರೆ
ಲಾಕ್ಡೌನ್ ಅಂತಹ ಇನ್ನಷ್ಟು ಏನು ಕಠಿಣ ಕ್ರಮಗಳನ್ನ ಕೈಗೊಳ್ತಾರೆ ಎನ್ನುವಂತಹ ಭಯ ಕೂಡ ಈಗ ಸಾರ್ವಜನಿಕರಲ್ಲಿ ಇರುವಂತದ್ದು. ಈಗಾಗಲೇ ಶಾಲಾ ಕಾಲೇಜುಗಳಿಗೆ ಆರಂಭ ಮಾಡ್ಲಿಕ್ಕೆ ಎನ್ನುವಂಥದ್ದು ಕೆಲವು ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಉಡುಪಿ ಜಿಲ್ಲೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಇದೊಂದು ಈ ಪ್ರಕರಣಗಳು ಸ್ವಲ್ಪ ಹಿನ್ನಡೆ ಆಗ್ಬಹುದು ಎನ್ನುವಂಥದ್ದು. ಎಸ್, ಅಂದ್ರೆ ಅದುವೇ ಪ್ರಶ್ನೆಗಳಿರುವಂತದ್ದು. ಈಗಾಗಲೇ ಗ್ರೀನ್ ಝೋನ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಆರಂಭಗೊಂಡಿದೆ, ಕೆಲವೊಂದು ಚಟುವಟಿಕೆಗಳು ಕೂಡ ನಡೀತಾ ಇದೆ. ಸೊ ಇದರ ಮೇಲೆ ಮತ್ತೆ ಪರಿಣಾಮಗಳು ಬೀರುವಂತಹ ಚಾನ್ಸಸ್ ಇದೆಯಾ? ಜಿಲ್ಲಾಡಳಿತ ಈ ಬಗ್ಗೆ ಏನಾದ್ರೂ ಹೇಳಿದ್ಯಾ ಅನ್ನುವಂಥದ್ದು ಈವರೆಗೆ? ಹೌದು, ಏನಂತ ಹೇಳಿದ್ರೆ ಈಗ ಸದ್ಯಕ್ಕೆ ಒಂದೇ ಏನು ಸಮಾಧಾನದ ವಿಚಾರ ಅಂತ ಹೇಳಿದ್ರೆ, ಇವರು ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬಂದ ಬಳಿಕ ಮಂಗಳೂರಿಂದ ಬಂದ ಬಳಿಕ ನೇರಾವತಿ ಅವರನ್ನ ಕ್ವಾರಂಟೈನ್ ಮಾಡಲಾಗಿದ್ದು ಮಂಗಳೂರಲ್ಲಿ ಅವರ ಗಂಟಲ ದ್ರವವನ್ನ ತೆಗೆದಿರುವಂತದ್ದು. ಸೊ ಅವರು ಸಾರ್ವಜನಿಕವಾಗಿ ಸಂಪರ್ಕಕ್ಕೆ ಬಂದಿಲ್ಲ. ಇದೊಂದು ಒಂದು ಸಮಾಧಾನದ ವಿಚಾರ ಬಿಟ್ರೆ, ಆದ್ರೂ ಕೂಡ ಈಗ ಗ್ರೀನ್ ಝೋನ್ ನಲ್ಲಿ ಇರುವಂತಹ ಉಡುಪಿ ನಂತರ ಮತ್ತೆ ಎಲ್ಲೋ ಝೋನ್ಗೆ ಹೋಗುತ್ತೆ, ಮತ್ತೆ ಕೇಸ್ ಜಾಸ್ತಿ ಆದ್ರೆ ರೆಡ್ ಝೋನ್ ಹೋಗುತ್ತೆ. ರೆಡ್ ಝೋನ್ ಬಂದ ಮೇಲೆ ಲಾಕ್ ಡೌನ್ ನಂತಹ ಕಠಿಣ ಕ್ರಮಗಳನ್ನ ಕೇಂದ್ರ ಸರ್ಕಾರ ಒಂದು ಪ್ರದೇಶಕ್ಕೆ ಹೇರಿಕೆ ಮಾಡ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಲಾಕ್ಡೌನ್ ಅಂತಹ ಕ್ರಮಗಳನ್ನ ಕೈಗೊಂಡ್ರೆ ಮತ್ತೆ ಬಸ್ ಸಂಚಾರ ಇರುವಂತದ್ದು, ಕೆಲವೊಂದು ಈಗ ಏನು ಆರಂಭ ಆಗಿರುವಂತಹ ಆರ್ಥಿಕ ಚಟುವಟಿಕೆಗಳು, ಅಂಗಡಿ ಮುಂಗಟ್ಟುಗಳು ಖಂಡಿತ ಬಂದಾಗ್ಬೋದು. ಏನು ಮೊದಲಾಗಿ ನಿಂತು 11 ಗಂಟೆ ತನಕ ಏನು ಮಾತ್ರ ತನಕ ಅವಕಾಶ, ಸಾರ್ವಜನಿಕ 7ರಿಂದ 11 ಅಂತಹ ಕಠಿಣ ಪರಿಸ್ಥಿತಿಗಳು ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಗೌತಮ್. ಎಸ್, ಅಂದ್ರೆ ಈಗ ನಾವು ಗಮನಿಸಿದ್ರೆ ಈಗ ಮತ್ತೆ ಮೇ 18ಕ್ಕೆ ಮತ್ತೊಂದು ಫ್ಲೈಟ್ ಬರ್ತಾ ಇದೆ ವಿದೇಶದಿಂದ. ಸೊ ಅಲ್ಲಿ ಈಗ ಉಡುಪಿಯಿಂದ ಉಡುಪಿಗೆ ಬರುವಂತವ್ರು ಯಾರಾದ್ರೂ ಇದ್ದಾರೆ? ಇದರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗಿದೆಯಾ ಅನ್ನುವಂಥದ್ದು ಸಂತೋಷ್. ಈಗ ಗೌತಮ್, ಇದರ ಬಗ್ಗೆ ಮಾಹಿತಿ ಇಲ್ಲ. ಈಗಾಗಲೇ ಸುಮಾರು 900ರಷ್ಟು ಮಂದಿ ಈಗಾಗಲೇ ಉಡುಪಿ ಜಿಲ್ಲೆಗೆ ಆಗಮಿಸಿದ್ದಾರೆ. ಅದು ಕೂಡ ಹೊರ ಜಿಲ್ಲೆಯವರು. ಹೆಚ್ಚಿನವರು ಮುಂಬೈನಿಂದ ಬಂದವರಾಗಿದೆ ಮತ್ತು ಬೇರೆ ಬೇರೆ ತೆಲಂಗಾಣ, ದೆಹಲಿ, ಹೀಗೆ ಪಶ್ಚಿಮ ಬಂಗಾಳ, ಹೀಗೆ ಬೇರೆ ಬೇರೆ ಪ್ರದೇಶಗಳಿಂದ ಅವರು ಬಂದಿದ್ದಾರೆ. ಅವರನ್ನು ಕೂಡ ಕ್ವಾರಂಟೈನ್ ಕೂಡ ಮಾಡಲಾಗಿದೆ. ಇನ್ನೂ ಕೂಡ ಏರ್ ಲಿಫ್ಟ್ ಆಗುವಂತಹ ಸಾಧ್ಯತೆ ಮತ್ತೆ ಇನ್ನಷ್ಟು ಹೆಚ್ಚು ಜನರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅಂದ್ರೆ ದುಬೈನಲ್ಲಿ ಸಿಲುಕಿಕೊಂಡಿರುವಂತಹ ಏನು ದೇಶದ ವಾಸಿಗಳನ್ನ ಅವರನ್ನು ಕರೆದುಕೊಂಡು ಬರುವಂತಹ ಕೆಲಸಗಳು ಈಗಾಗಲೇ ನಡೀತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಉಡುಪಿಗೂ ಕೂಡ ಮತ್ತಷ್ಟು ಜನ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಇದರ ಗಂಭೀರ ಮುಂದೆ ಕೂಡ ಆಗ್ಬೋದು. ಅಂದ್ರೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೂ ಕೂಡ ಅಲ್ಲಿ ಅತಂತ್ರರಾಗಿರುವಂತಹವರನ್ನ ಏನು ಕರೆತರುವಂತಹ ಪ್ರಯತ್ನಗಳು ಕೂಡ ಸರ್ಕಾರ ಮಾಡ್ತಾ ಇದೆ ಮತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಕ್ರಮ ಕೈಗೊಂಡು ಏನು ಈ ಎಲ್ಲ ಏನು ಪಾಸಿಟಿವ್ ಪ್ರಕರಣಗಳ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಪಬ್ಲಿಕ್ ಆಗಿ ಹರಡದಂತೆ, ಅಂದ್ರೆ ಕೊರೋನಾ ಯಾವುದೇ ರೀತಿಯಂತಹ ಸಾರ್ವಜನಿಕವಾಗಿ ಹರಡದಂತೆ ಕೂಡ ಕ್ರಮ ಕೈಗೊಳ್ಳುವಂತಹ ಏನು ಕ್ರಮಗಳನ್ನು ಕೈಗೊಂಡು ಮುಂದೆ ಏನು ಸರ್ಕಾರ ಕೂಡ ಈ ಬಗ್ಗೆ ಜಾಗೃತಿಯನ್ನ ವಹಿಸ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಉಡುಪಿಯಲ್ಲಿ 5 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರುವಂಥದ್ದು. ಎಲ್ಲರೂ ಕೂಡ ದುಬೈನಿಂದ ಬಂದಿರುವಂಥವರು. ಸೊ ಇದೀಗ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ.